ಕುಡ್ಲ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಕೋವಿಡ್-19 ಐಸೋಲೇಷನ್ ವಾರ್ಡ್ಲಾದ ರೈಲ್ವೆ ಬೋಗಲು ತಯಾರಾತದು. ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರು ಬಿಜೆಪಿ ರಾಜ್ಯಾಧ್ಯಕ್ಷರು ಶ್ರೀ ನಳಿನ್ ಕುಮಾರ್ ಕಟೀಲ್ ಐತಾರ ಕಾಣೆ ಕುಡ್ಲ ರೈಲ್ವೆ ಸ್ಟೇಷನ್ಗೆ ಭೇಟಿ ಕೊಡ್ದು ಐಸೋಲೇಷನ್ ವಾರ್ಡ್ ಆದ ಬದಲಾಯಿನ ರೈಲ್ವೆ ಬೋಗಿಲೆಯನ್ನು ವೀಕ್ಷಣೆ ಮಾಡ್ತೀರಿ. ಭಾರತ ಮಲ್ಲ ಜನಸಂದಣಿ ಉಪ್ಪುನ ದೇಶ. ಒಂದು ವೇಳೆ ಕೊರೋನಾ ಪ್ರಕರಣಗಳು ಜಾಸ್ತಿ ಆಂಡ ಸೋಂಕಿತರನ್ನು ಕ್ವಾರಂಟೈನ್ ದೀದು ಚಿಕಿತ್ಸೆ ಕೊರಿಯರೆ ಆಸ್ಪತ್ರೆಯಲ್ಲೂ ಯಾರಂದೇ ಆಂಡ ಅಂಚಿತ್ತಿ ತುರ್ತು ಸಂದರ್ಭಡು ರೈಲ್ವೆ ಬೋಗಿಲೇನೆ ಐಸೋಲೇಷನ್ ವಾರ್ಡ್ ಆದ ಮಾರ್ಪಾಡು ಮಲ್ಪಲೇಕ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆಗೆ ಸೂಚನೆ ಕೊಡ್ತಿತ್ತು. ಭಾರತೀಯ ರೈಲ್ವೆದ ನಿರ್ದೇಶನದ ಪ್ರಕಾರ ಪಾಲ್ಘಾಟ್ ರೈಲ್ವೆ ವರ್ಕ್ಶಾಪ್ದ ಮಾರ್ಗದರ್ಶನಡು ರೈಲು ಬೋಗಿಲಾದ ಐಸೋಲೇಷನ್ ಕೋಚ್ಲಾದ ಮಾರ್ಪಾಟು ಮಲ್ಪುನ ಬೇಲೆ ಕುಡ್ಲ ರೈಲ್ವೆ ಕಾರ್ಯಾಗಾರ ನಡತೊಂದುಂಡು. ಕರಿ 10 ದಿನಟು ನುರಿತ ಇಂಜಿನಿಯರ್ನಕಲ ಮುತಾಲಿಕೆಡು ಈ ಬೇಲೆ ಸಾಗೊಂದುಂಡು. ಒಟ್ಟು 14 ಐಸೋಲೇಷನ್ ಕೋಚ್ಲೆದ ಇರುವ ಬೋಗಿಲು ಇತ್ತ ಐಸೋಲೇಷನ್ ವಾರ್ಡ್ಲಾದ ತಯಾರಾತಲು. ಇಡೀ ದೇಶಡು ಐಸೋಲೇಷನ್ ಸಾಮರ್ಥ್ಯ ಹೆಚ್ಚ ಮನ್ಪುನ ಸ್ಲೀಪರ್ ಕ್ಲಾಸ್ ಬೋಗಿಲೇನು ಐಸೋಲೇಷನ್ ವಾರ್ಡಲಾದ ಮಾರ್ಪಾಡು ಮಲ್ತದು ರೈಲ್ವೆ ಇಲಾಖೆದ ಮಾನದಂಡದ ಲೆಕ್ಕ ಕ್ವಾರಂಟೈನ್ ಕೇಂದ್ರ ಆದ ಸಜ್ಜಾತನು. ಬೋಗಿಲೇನು ಸ್ವಚ್ಛ ಮಲ್ತದು, ಸ್ಯಾನಿಟೈಸ್ ಮಲ್ತದು, ಸುತ್ತಲದ ಪ್ರದೇಶ ಹೈಜೆನಿಕ್ ಆದ ಪರಿವರ್ತಿಸಾದು ಪ್ರಯಾಣಿಕರನ್ನ ಆಸನದ ಮಿತ್ತು ಹಾಸಿಗೆ ದಿಂಬುಲೇನು ಪಾಡ್ದು ವೆಂಟಿಲೇಟರ್ಗೆ ಅಗತ್ಯ ಸೌಲಭ್ಯಲೇನು ಒದಗಾದು ಪರ್ಪಿ ನೀರದ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ, ಎಡ್ಡ ಗಾಳಿ ಬಲ್ಪದ ವ್ಯವಸ್ಥೆ, ಲ್ಯಾಪ್ಟಾಪ್ ಬೊಕ್ಕ ಮೊಬೈಲ್ ಚಾರ್ಜ್ ಮನ್ಪರೆ ಬೋಡಿತಿನ ಅಗತ್ಯ ಸೌಲಭ್ಯಲು ಇಂಚ ಕೋವಿಡ್-19 ವಾರ್ಡ್ಗೆ ಅಗತ್ಯ ಉಪ್ಪುನ ಮಾತಾ ವ್ಯವಸ್ಥೆಲೇನು ಈ ರೈಲ್ವೆ ಬೋಗಿಲು ಕ್ವಾರಂಟೈನ್ ಕೇಂದ್ರ ಆದ ಸೇವೆಗೆ ತಯಾರಾದನು. ದೇಶದೊರ್ಮೆ ಕೋವಿಡ್-19 ನಿಯಂತ್ರಣಗಾದ ರೈಲ್ವೆ ಇಲಾಖೆ ಐಸೋಲೇಷನ್ ವಾರ್ಡ್ಲೆದ ಸೌಲಭ್ಯಲೇನು ಪಡೆಯಿನ ರೈಲ್ವೆ ಬೋಗಿಲೇನು ತಯಾರು ಮಲ್ತದನು. ಕುಡ್ಲ ಸೆಂಟ್ರಲ್ ರೈಲು ನಿಲ್ದಾಣಡ್ಲ 14 ಐಸೋಲೇಷನ್ ವಾರ್ಡ್ಲೇನು ಉಳಪಡೆಯಿನ ಇರುವ ಬೋಗಿಲೆಡು 320 ಜನಕ್ಕೆ ಆಪಿನಾಥ ವ್ಯವಸ್ಥೆದ ಕ್ವಾರಂಟೈನ್ ಕೇಂದ್ರ ಸಜ್ಜಾದು ಉಂಡು ಪಡೆದು ಶ್ರೀ ನಳಿನ್ ಕುಮಾರ್ ಕಟೀಲ್ ಪೊಲಬು ಕೊರಿಯರು. ಇವತ್ತು ಇಡೀ ಜಗತ್ತು ಏನು ಕೋವಿಡ್ನ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದೆ. ಅದರಲ್ಲಿ ಭಾರತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಕೆಲವು ಕಟ್ಟುನಿಟ್ಟಿನ ತೀರ್ಮಾನದ ಕ್ರಮವಾಗಿ ಇವತ್ತು ನಿಯಂತ್ರಣದಲ್ಲಿದೆ. ವಿಶೇಷವಾಗಿ ಇವತ್ತು ಜಗತ್ತೇ
ನರೇಂದ್ರ ಮೋದಿಯವರ ತೀರ್ಮಾನವನ್ನು ಒಪ್ಪಿಕೊಳ್ತಾ ಇದೆ. ಹಾಗಾಗಿ ನಿಯಂತ್ರಣದಲ್ಲಿ ನಮ್ಮದು ತಗೊಂಡಿರುವ ತೀರ್ಮಾನದಲ್ಲಿ ಜಗತ್ತಿನಲ್ಲಿ 100% ಫಲಿತಾಂಶ ಬಂದಿರತಕ್ಕಂಥದ್ದು ಭಾರತದಲ್ಲಿ ಅನ್ನುವಂಥದ್ದು ಇವತ್ತು ಸರ್ವೆಗಳು ತೋರಿಸ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಕೇಂದ್ರ ಸರ್ಕಾರದ ಹಲವಾರು ಇಲಾಖೆಗಳು ತನ್ನದೇ ಆಗಿರ್ತಕ್ಕಂಥ ಜವಾಬ್ದಾರಿಯಲ್ಲಿ ಕೆಲಸಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾವೆ. ವಿಶೇಷವಾಗಿ ರೈಲ್ವೆ ಇಲಾಖೆ ಪಿಯೂಷ್ ಗೋಯಲ್ ಅವರು, ಸುರೇಶ್ ಅಂಗಡಿ ಅವರು ಕೂತು ತೀರ್ಮಾನ ಮಾಡಿದಾಗೆ ಕೋವಿಡ್-19 ಐಸೋಲೇಷನ್ ಕೋಚ್ಗಳನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ರೈಲ್ವೆ ಇದಕ್ಕೆ ಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ರೈಲ್ವೆ ಸಚಿವರಾಗಿರ್ತಕ್ಕಂಥ ಪಿಯೂಷ್ ಗೋಯಲ್, ಸುರೇಶ್ ಅಂಗಡಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಎಲ್ಲ ವಿಭಾಗಗಳಲ್ಲಿ ಇಂತಹ ಒಂದೊಂದು ಕೋಚ್ಗಳನ್ನು ಬಿಡುಗಡೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಪಾಲ್ಘಾಟ್ ಡಿವಿಷನ್ ಇದಕ್ಕೆ 32 ಕೋಚ್ಗಳನ್ನು, ಅದರಲ್ಲಿ ವಿಶೇಷವಾಗಿ 20 ಕೋಚ್ಗಳನ್ನು ಮಂಗಳೂರಿಗೆ ಸೀಮಿತವಾಗಿ ಈಗಾಗಲೇ ಕೊಟ್ಟಿದ್ದಾರೆ. ನಾನು ನಮ್ಮ PRMಗೂ ಮತ್ತು ಅವರ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕೊಟ್ಟಿರ್ತಕ್ಕಂಥ ನಿಗದಿಗಿಂತ ಮುಂಚೆ ಈ ಕೋಚನ್ನು ಅವರು ತಯಾರು ಮಾಡಿ ಇವತ್ತು ಇಲಾಖೆ ಕಾರ್ಯಾರಂಭವನ್ನು ಮಾಡಿದೆ. ಅದಕ್ಕೆ ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಎಲ್ಲಿಯೂ ಉಪಯೋಗ ಮಾಡ್ಬೋದು. ಟ್ರ್ಯಾಕಲ್ಲಿ ಬರ್ತಕ್ಕಂಥ ಪ್ರದೇಶಗಳಿಗೆ ತಕ್ಷಣ ಕಳಿಸ್ಕೊಡ್ಲಿಕ್ಕೆ ಉಪಯುಕ್ತ ಆಗ್ತದೆ. ಇದರಲ್ಲಿ ಇಂಡಿಯನ್ ಟಾಯ್ಲೆಟ್ ಅನ್ನೋ ಒಂದು ಟಾಯ್ಲೆಟ್ ಆಗಿರ್ತಕ್ಕಂಥದ್ದನ್ನು ಕನ್ವರ್ಟ್ ಮಾಡಿ ಬಾತ್ರೂಮ್ ಒಂದು ಇದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಬಕೆಟ್ಗಳು ಎಲ್ಲವನ್ನು ಪ್ರತ್ಯೇಕವಾಗಿರ್ತಕ್ಕಂಥದ್ದನ್ನು ಕನ್ವರ್ಟ್ ಆಗಿ ಮಾಡಲಾಗಿದೆ. ಒಂದು ಆಕ್ಸಿಜನ್ ಸಿಲಿಂಡರ್ಗಳನ್ನು ಇಡಲಿಕ್ಕೆ ಅದು ಬ್ರಾಕೆಟ್ಗಳನ್ನು ಕೊಟ್ಟಿದ್ದಾರೆ. ಪ್ಯಾರಾಮೆಡಿಕಲ್ ಕೋಚ್ಗೆ ಅವರು ಒಂದು ಇಡೀ ಇದನ್ನು ಕೋಚನ್ನು ಪರಿವರ್ತನೆ ಮಾಡಲಾಗಿದೆ. ಒಟ್ಟು 16 ಬೆಡ್ಸ್ ಇರುವ ಒಂದೊಂದು ಕೋಚ್ಗಳು 16 ಬೆಡ್ಗಳಿದ್ದಾವೆ. ಎಲೆಕ್ಟ್ರಿಕಲ್ ಚಾರ್ಜಿಂಗ್ ಸಿಸ್ಟಮ್ಗಳನ್ನು ಎಲ್ಲ ಇದರ ಕೋಚಲ್ಲಿ ಮಾಡಲಾಗಿದೆ. ಬಟ್ಟೆ ಇಡೋದಕ್ಕೆ, ಕೋಟು ಇಡೋದಕ್ಕೆ, ವಾಟರ್ ಬಾಟ್ಲ್ ಇಡೋದಕ್ಕೆ, ಮಕ್ಕಳದ ಔಷಧಿ ಪಾಕೆಟ್ಗಳನ್ನು ಇಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಪ್ರತ್ಯೇಕ ಮಾಡಲಾಗಿದೆ. ಎರಡನೇದು ಎಲ್ಲದರಲ್ಲೂ ಡಸ್ಟ್ಬಿನ್ ಇರತಕ್ಕಂಥದ್ದು, ಡಾಕ್ಟ್ರುಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥದ್ದು. ಆನಂತರ ಸೋಡಿಯಂ ಕ್ಲೋರೈಡ್ಸ್ ಡೆಸಿಗ್ನೇಷನ್ ಒಂದು ಪ್ರತ್ಯೇಕ ಆಗಿದೆ. ಎಲ್ಲ ವಿಂಡೋಗಳಿಗೆ ನೆಟ್ಗಳನ್ನು ಹಾಕಲಿಕ್ಕಾಗಿದೆ, ಸೊಳ್ಳೆ ಕಾಟಕ್ಕೋಸ್ಕರ ನೆಟ್ಗಳನ್ನು ಹಾಕಲಿಕ್ಕಾಗಿದೆ. ಹೀಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ರೈಲ್ವೆ ಇಲಾಖೆ ಒಂದು ಐಸೋಲೇಷನ್ ಕೋಚನ್ನು ಮಾಡಿದೆ. ಇವತ್ತು ಮಂಗಳೂರಿಗೆ ಬಂದಿದೆ. ಭಾಳ ನಾವು ನೋಡಿದೆವು, ಅದನ್ನು ವೀಕ್ಷಣೆ ಮಾಡಿದೆವು. ಭಾಳ ಚೆನ್ನಾಗಿದೆ ರೈಲ್ವೆ ಇಲಾಖೆ ಮಾಡಿರ್ತಕ್ಕಂಥ. ಈಗ ತತ್ಕ್ಷಣ ನಮಗೆ ಇಲ್ಲಿರ್ತಕ್ಕಂಥ ಐಸೋಲೇಷನ್ ವಾರ್ಡ್ಗಳು ಎಲ್ಲೋ ಇದರಲ್ಲಿ ಸಮಸ್ಯೆಗಳಾಯಿತು. ರೈಲನ್ನು ಈ ಕೋಚನ್ನು ತಕ್ಷಣ ಕಳಿಸ್ಲಿಕ್ಕೆ, ಟ್ರ್ಯಾಕ್ ಮೇಲೆ ಕಳಿಸ್ಲಿಕ್ಕಾಗುತ್ತೆ. ಹಾಗಾಗಿ ಇದೊಂದು ಒಳ್ಳೆಯ ಕಾರ್ಯ ಆ ರೈಲ್ವೆ ಇಲಾಖೆಯದು. ಈ ಸಂದರ್ಭಗಳಲ್ಲಿ ಕೋವಿಡ್ನ ವಿರುದ್ಧ ಹೋರಾಟದಲ್ಲಿ ಇದು ಒಂದು ತಂತ್ರಗಾರಿಕೆ ಭಾಳ ಯಶಸ್ವಿಯಾಗಿರ್ತಕ್ಕಂಥ. ಇದರ ಸದುಪಯೋಗ ನಮ್ಮಲ್ಲಂತೂ ಈಗ ಕಾಸರಗೋಡು, ಮಂಗಳೂರುಗಳಲ್ಲಿ ವಿಶೇಷವಾಗಿ ಕಾಸರಗೋಡಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು, ಕೇರಳದಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಹಾಗೆ ಪಾಲ್ಘಾಟ್ ಡಿವಿಷನ್ನ ಒಳಗಡೆ ಮಂಗಳೂರು ಬರೋದರಿಂದ ಇಂತಹ ಕೋಚ್ಗಳು ಅನಿವಾರ್ಯ ಸಂದರ್ಭದಲ್ಲಿ ಇಡೀ ಟೀಮನ್ನು ಆ ಕ್ಷೇತ್ರಗಳಿಗೆ ಕಳಿಸಿಕೊಡ್ಲಿಕ್ಕೆ ಕೋಚಿನ ಅವಶ್ಯಕತೆಗಳು ಮತ್ತು ಅಲ್ಲಲ್ಲಿ ತತ್ಕ್ಷಣಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ. ಈಗ ಅಮೇರಿಕಾದಲ್ಲಿ ನಾವು ಕಂಡೆವು, ಭಾಳಷ್ಟು ಕಷ್ಟಗಳಾದಾಗ ಅವರು ಬೋಟ್ನಲ್ಲಿ, ಹಡಗಿನಲ್ಲಿ ಒಂದು ಇದನ್ನೇ ತಂದಿರ್ತಕ್ಕಂಥ ಪ್ರಯೋಗಗಳು ಮಾಡ್ತಕ್ಕಂಥದ್ದು. ಹಾಗಾಗಿ ಇರತಕ್ಕಂಥ ನಮ್ಮ ತಂತ್ರಜ್ಞಾನದಲ್ಲಿ ಉಪಯೋಗ ಮಾಡತಕ್ಕಂಥ ಅವಕಾಶವನ್ನು ಇವತ್ತು ರೈಲ್ವೆ ಉಪಯೋಗ ಮಾಡಿದೆ. ರೈಲ್ವೆ ಎಲ್ಲ ಬಂಧುಗಳಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಅದರಲ್ಲಿ ಒಂದು ಕೋಚಲ್ಲಿ 16 ಬೆಡ್ ಇದೆ. ಒಂದು ಕೋಚಲ್ಲಿ 16, ಒಂದು ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಕೊನೆಯ ಒಂದು ಕೂಬೆ ಉಂಟಲ್ಲ, ಅದರಲ್ಲಿ ಗ್ಯಾಸ್ ಸಿಲಿಂಡರ್ ಇಟ್ಟು ಅದರಲ್ಲಿ ವೆಂಟಿಲೇಟರ್ ಆಗಿ ಪ್ರೊವೈಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಒಂದು ಕೂಬೆ, ಲಾಸ್ಟ್ ಒಂದು ಕೂಬೆಯಲ್ಲಿ 16 ಆಕ್ಸಿಜನ್ ಪ್ರೊವೈಡ್ ಮಾಡಿಕೊಂಡು ಅದಕ್ಕೆ ಲೈನ್ ಎಳೆದುಕೊಂಡು ಜನರಿಗೆ ಕೊಡುವ ಹಾಗೆ. ಈ ಒಟ್ಟು 20 ಕೋಚ್ ಇದೆ. ಒಂದು ಕೋಚಲ್ಲಿ 16 ಬೆಡ್, 16 ಬೆಡ್, 20 ಕೋಚ್ ಇದೆ. 20 ಕೋಚ್, ಒಂದು ಆಕ್ಸಿಜನ್ ಇದೆ. 320 ಅದರಲ್ಲಿ ಮಂಗಳೂರಿಗೆ ಅಂತ ಸಪರೇಟ್ ಉಂಟು ಅದು? ಅದೀಗ ಮಂಗಳೂರಿಗೆ, ಇದು ಮಂಗಳೂರಿಗೆ ಒಟ್ಟು 32. ಅದರಲ್ಲಿ 20 ಮಂಗಳೂರಿಗೆ, ಬಾಕಿ ಉಳಿದದ್ದು ಪಾಲ್ಘಾಟ್. ಪ್ಯಾಂಟ್ರಿ ಕಾರ್ ಆ್ಯಂಡ್ ಫುಡ್ ಪ್ರೊವಿಷನ್. ಹಾಂ, ಇದರೊಟ್ಟಿಗೆ ಪ್ಯಾಂಟ್ರಿ ಕಾರ್ ಮತ್ತು ಫುಡ್ ಇದಕ್ಕೋಸ್ಕರ ಪ್ರತ್ಯೇಕ ಒಂದು ವಿಭಾಗವನ್ನು ತೆರೆಯಲಾಗಿದೆ. ಇಲ್ಲ ಅನಿವಾರ್ಯತೆ ಬಂದರೆ ನಮ್ಮಲ್ಲಿ ಎಲ್ಲವೂ ಪೂರ್ವ ಸಿದ್ಧತೆಗಳಿದ್ದಾವೆ.
ಈಗ ಅಂತ ಅನಿವಾರ್ಯತೆಗಳಿಲ್ಲ. ಆದರೆ ನಾವು ಸಿದ್ಧರಿದ್ದೇವೆ. ಮಂಗಳೂರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆ, ಕೋವಿಡ್ಗೆ ಹೋರಾಟ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆ ನಮ್ಮಲ್ಲಿ ಪೂರ್ಣ ಪ್ರಮಾಣದಲ್ಲಿದೆ. ಈಗ ನಿಯಂತ್ರಣದಲ್ಲೇ ಅದು ಮಂಗಳೂರು. ಮೊನ್ನೆ ಆ ಕಟ್ಟುನಿಟ್ಟಿನ ಕಾರ್ಯಕ್ರಮಗಳು ನಾವು ನೋಡಿ, ಪ್ರಾರಂಭ ಕೋವಿಡ್ ಆದಾಗ ದೇಶದಲ್ಲೇ ಪ್ರಾರಂಭ ಆದಾಗ ನಾವು ಮೊದಲು ಮೀಟಿಂಗ್ ಮಾಡಿದ್ವಿ. ಆನಂತರ ಇದಕ್ಕೆ ಬೇಕಾಗಿರ್ತಕ್ಕಂಥ ವೆನ್ಲಾಕ್ ಅನ್ನು ಪ್ರತ್ಯೇಕ ಮಾಡ್ತಕ್ಕಂಥ ಯಾವ ಜಿಲ್ಲೆಯಲ್ಲೂ ತಗೊಳ್ಳದೇ ಇರತಕ್ಕಂಥ ತೀರ್ಮಾನಗಳನ್ನು ತಗೊಂಡದರ ಪರಿಣಾಮ ಮತ್ತು ಅನಿವಾರ್ಯ ಕೆಲವರಿಗೆ ನೋವಾಗ್ಬೋದು, ಬೇಸರ ಆಗ್ಬೋದು, ವ್ಯತ್ಯಾಸಗಳಾಗ್ಬೋದು, ಇದೆಲ್ಲ ಆದರೂ ಸಮೇತ ತಲಪಾಡಿಯ ಬಾರ್ಡರ್ ಬಂದ್ ಮಾಡಿರೋದ್ರಿಂದ, ಬೇರೆ ಬೇರೆ ಇದರಿಂದ ಬಾರ್ಡರ್ಗಳನ್ನು ಬಂದ್ ಮಾಡಿರೋದ್ರಿಂದ, ಅಂಥ ಕಠಿಣ ಕ್ರಮಗಳನ್ನು ತಗೊಂಡಿರೋದ್ರಿಂದ ಮಂಗಳೂರು ಇವತ್ತು ಒಂದು ನಿಯಂತ್ರಣಕ್ಕೆ ಬಂದಿದೆ. 3 ದಿವಸ ಟೋಟಲ್ ಟೈಟ್ ಮಾಡಿದ್ದೀವಿ. ಅದರ ಪರಿಣಾಮ ನಂತರ ಪಾಸಿಟಿವ್ ಪ್ರಕರಣಗಳು ಕಡಿಮೆ ಆಗ್ತವೆ. ಮತ್ತು ಈಗ ಅಂತೂ ಜನ ಸಹಕಾರ ಕೊಟ್ಟಿರೋದ್ರಿಂದ ಟೋಟಲ್ ಇವತ್ತು ನೆಗೆಟಿವ್ ಈಗ ಎಲ್ಲ ಇದ್ದವರು ಸಮೇತ ಡಿಸ್ಚಾರ್ಜ್ ಆಗ್ತಾ ಹೋಗ್ತಾ ಇದ್ದಾರೆ. ಪಾಸಿಟಿವ್ಗಳು ಬರ್ತಾನೆ ಇಲ್ಲ. ಮೊನ್ನೆಯಿಂದ 7 ದಿವಸ ಆಯಿತು, ಒಂದೇ ಒಂದು ಪಾಸಿಟಿವ್ ಕೇಸ್ಗಳಿಲ್ಲ. ಮತ್ತು ನಮ್ಮಲ್ಲೇ ಲ್ಯಾಬ್ ಅಂತ ಈಗ ಹಿಂದೆ ಆದರೆ ನಮಗೆ ಪಾಸಿಟಿವ್ ನಾಳೆ ಬರ್ಬೋದು, ಯಾಕಂದರೆ ಹಾಸನಕ್ಕೆ ಹೋಗಿ ರಿಪೋರ್ಟ್ ಬರುವಾಗ 3 ದಿವಸ ಹೋಗ್ತದೆ. ಇವತ್ತು ಆವತ್ತಿಂದ ಆವತ್ತಿಗೆ ಸಿಗೋದ್ರಿಂದ 7 ದಿವಸ ಇಲ್ಲ ಅಂತಲೇ ಲೆಕ್ಕ. ಹಾಗಾಗಿ 7 ದಿವಸ ನೆಗೆಟಿವ್ ಇದರಲ್ಲೇ ಇದೆ. ಇದು ನಾವು ಇನ್ನೂ ದೇವರಲ್ಲಿ ಕೈ ಮುಗಿದು ಹೀಗೆ ಮುಂದುವರಿಯಲಿ, ಮಂಗಳೂರು ಯಾವುದೇ ಕಾರಣಕ್ಕೆ ಎಲ್ಲಿಯೂ ಆಗದೇ ಇರಲಿ ಅಂತ ಹೇಳುವಂಥ ಪ್ರಾರ್ಥನೆ. ಪಾಲ್ಘಾಟ್ ಡಿವಿಷನ್ದ ಕುಡ್ಲ ಸೆಂಟ್ರಲ್ ರೈಲ್ವೆ ನಿಲ್ದಾಣಡು ಬೋಗಿಲೇನು ಕೋವಿಡ್-19 ವಾರ್ಡುಲಾದ ಪರಿವರ್ತನೆ ಮನ್ಪುನ ಬೇಲೆಲು ಆವೊಂದುಂಡು ಐಸೋಲೇಷನ್ ವಾರ್ಡುಲಾದ ತಯಾರಾತನು ಪಂಡದು ಕುಡ್ಲ ಸೆಂಟ್ರಲ್ ರೈಲ್ವೆ ವರ್ಕ್ಶಾಪ್ದ ಪ್ರಧಾನ ವ್ಯವಸ್ಥಾಪಕರು ಶ್ರೀ ರಾಕೇಶ್ ಕುಮಾರ್ ಮೀನಾ ಐಸೋಲೇಷನ್ ವಾರ್ಡುಲಾದ ಬದಲಾಯಿನ ರೈಲ್ವೆ ಬೋಗಿಲೆದ ಬಗೆಟ್ಟು ವಿವರ ಕೊರಿಯರು. In first phase, railway has got the 5,000 coach conversion into isolation ward target. Out of that, my division, Palghat division, got 32 coaches. And in these 32 coaches, 20 coach conversion work has been done in Bangalore. And our staff, ladies and all male staff, for last 1 week, because due date was 10th of this month. So they have been working round the clock. And they have finished this target within time. So I would like to congratulate my all staff who has worked dedicatedly and with full of sincerity. And in that total 16 coupes are there. In that we have removed middle berth. So if we admit the patients, they will not feel any difficulty. And other than that, out of 4 lavatories, we converted 1 lavatory into bathroom. And in all bathing facility and bathing stool, then bucket, mug, everything is provided. Other than that, boater holder also there, so they can keep, and a hanger for putting their clothes. And bed seats have been provided in every coupe. 3 dustbins also have been provided, and 4 proper ventilation, that mosquito net that with that even can be removed and can put it back. ನಡುತ್ತ ಬರ್ತ್ ಆಸಲಲೇನು ಸರಳಲೇನು ದೆತ್ತದು ಸೂಕ್ತ ಸ್ಥಳಾವಕಾಶ ಮಲ್ತದ ಅಡಿಗೆ ಪ್ಲಾಸ್ಟಿಕ್ ಏರ್ ಟ್ರಾನ್ಸ್ಪರೆಂಟ್ ಪರದಲೇನು ಪಡೆದ ವೈದ್ಯಕೀಯ ಸಲಕರಣೆಯನ್ನು ದಿಯರೆ ಬೋಗಿಲೆಡು ಸ್ಥಳಾವಕಾಶನ ಒದಗ ಒಂದುಲ್ಲ ಪಂಡದು ಶ್ರೀ ರಾಕೇಶ್ ಕುಮಾರ್ ಮೀನಾ ಹೆಚ್ಚಿನ ಪೊಲಬು ಕೊರಿಯರು. So these are the arrangements, these are the modifications, and these modifications we have done as per Railway Board guidelines. We have got the detailed plan, what are the items, what are the things we have to provide. And 1 coupe we exclusively provided for medical and paramedical staff, and in that oxygen cylinders also arrangement, provision of oxygen cylinders arrangements also we have made. So once again I would like to thank my staff. And disinfectant we already done with sodium hypochlorite, that is the disinfectant we have used. So with these now our work is completed, and in future if we get some more target we'll do that. Thanks. Your staff also during that day actually. Railway staff only done this work. No, afterwards. If it is deployment, if it's deployed, will your staff also be? No. These instructions we didn't get till now. I think Ministry of Health and Family Welfare and Railways will take decision where these coaches will be placed, and these coaches means anywhere they can move the coaches. So our staff as of now means we have not got any instruction. Rakesh Kumar Meena, Coaching Depot Officer, Bangalore, Palghat Division, Southern Railway. ಕುಡ್ಲ ಶಾಸಕರು ಶ್ರೀ ವೇದವ್ಯಾಸ್ ಕಾಮತ್, ರೈಲ್ವೆ ಏರಿಯಾ ಅಧಿಕಾರಿ ಶ್ರೀಧರ್, SMR ರಾಮ್ಕುಮಾರ್, SSC ಪ್ರವೀಣ್ ಇಂಚಿತಿ ಪ್ರಮುಖರು ಈ ಪಡ್ತು ಒಟ್ಟಿಗೆ ಇತ್ತೇರು.